ಒಂದೆಡೆ ರಸ್ತೆ ಕಾಮಗಾರಿ ಪ್ರಯುಕ್ತ ನೀರಿನ ಪೈಪುಗಳು ನಿಷ್ಕ್ರಿಯವಾಗಿದ್ದರೆ ಇನ್ನೊಂದೆಡೆ ಕೇಬಲ್ಗಾಗಿ ರಸ್ತೆಯೇ ದುರಸ್ತಿಯಾಗುತ್ತಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 6, 7, 8 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಕೇಬಲ್ಗಾಗಿ ಗುಂಡಿ ತೋಡಿ ಕಿಲೋಮೀಟರ್ ಗಟ್ಟಲೆ ರಸ್ತೆಯನ್ನು ಹಾಳುಗೆಡವಲಾಗಿದೆ. ಇಂತಹ ಕೆಲಸಕ್ಕೆ ಗ್ರಾಮ ಪಂಚಾಯತ್ ಅನುಮತಿಯನ್ನು ನೀಡಿರುವುದು ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಜೇಶ್ವರ ಕುನ್ನಿಲ್ ಕೆಜೆ ಎಂ ರಸ್ತೆ, ಚೌಕಿ, ಸಿರಾಜುಲ್ ರಸ್ತೆ, ಗುಡ್ಡೆಶಾಲೆ ರಸ್ತೆ ಸಮೀಪ ರಸ್ತೆ ಬದಿ ಖಾಸಗಿ ದೂರವಾಣಿ ಕಂಪನಿಯ ಆಪ್ಟಿಕಲ್ ಫೈಬರ್ ಕೇಬಲ್ ಅಳವಡಿಸುವ ಸಂದರ್ಭ ರಸ್ತೆಗೆ ಹಾನಿ ಮಾಡಿದ್ದಾರೆ. ಅಸಲಿಗೆ ಇವರು ಮಂಜೇಶ್ವರ ಗ್ರಾಮ ಪಂಚಾಯತ್ನಿಂದ ಅನುಮತಿ ಪಡೆದು ಕೇಬಲ್ ಗುಂಡಿ ತೆಗೆದಿದ್ದರೂ ಪಂಚಾಯತ್ ಹೇಳಿದ ನಿಯಮಗಳನ್ನು ಪಾಲಿಸಿಲ್ಲವೆಂಬ ಆರೋಪವಿದೆ. ರಸ್ತೆಯಿಂದ ದೂರದಲ್ಲಿ ಮಣ್ಣು ಅಗೆಯುವ ಬದಲು ರಸ್ತೆಯನ್ನೇ ಅಗೆದು ಹಾಳು ಮಾಡಿದ್ದಾರೆ. ಮೊದಲೇ ಇಕ್ಕಟ್ಟಿನ ಕಾಡು ಹಾದಿಯಲ್ಲಿ ತೆಗೆದ ಗುಂಡಿಯಿಂದಾಗಿ ಅದೆಷ್ಟೋ ಬೈಕ್ ಸವಾರರು, ವಾಹನ ಸವಾರರು ಗುಂಡಿಗೆ ಬಿದ್ದ ಘಟನೆಗಳು ಕೂಡ ನಡೆದಿದೆ. ಹಲವು ಗುಂಡಿಗಳು ಹಾಗೆ ಉಳಿದುಕೊಂಡಿದೆ. ಇದರ ಸಮೀಪವೇ ಖಾಸಗಿ ವ್ಯಕ್ತಿಯೊಬ್ಬರು ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಕೇಬಲ್ ಕಾಮಗಾರಿ ಅರ್ಧದಲ್ಲಿ ಕೂಡ ಮೊಟಕುಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಗುಂಡಿ ತೋಡಿ ಇಟ್ಟವರು ಗುಂಡಿಯನ್ನ ಮುಚ್ಚದೆ ಹೋಗಿರುವುದು ಹಲವು ಅಪಘಾತಗಳಿಗೆ ಕಾರಣವಾಗುತ್ತಿದೆ. ನೂರಾರು ವಿದ್ಯಾರ್ಥಿಗಳು ಪ್ರತಿದಿನ ಆಶ್ರಯಿಸುತ್ತಿರುವ ಈ ರಸ್ತೆಯಲ್ಲಿ ಗುಂಡಿಗಳನ್ನು ಹಾಗೆ ಬಿಟ್ಟಿರುವುದು ಅಪಾಯಕಾರಿ. ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸುವಂತೆ ಕೋರಲಾಗಿದೆ. കേബലിടാൻ വേണ്ടിയിട്ട് മണ്ണൊക്കെ മാന്തി നാട്ടുകാർക്ക് പോകാൻ പറ്റുന്നില്ല, വെഹിക്കിൾസ് പോകാൻ പറ്റുന്നില്ല. സ്കൂൾ കുട്ടികൾ എടുത്ത ആ ഒരു കണിയിലേക്ക് ഇന്ന് ഒരു കുട്ടിയാണ് വീണത്. മറ്റേ ഓൾറെഡി ജിയോ കേബിളിൻ്റെ മറ്റേ ടവറിൻ്റെ പവറാണ് കൂടുതലുള്ളത്. ഇപ്പോൾ 4 വയറാണ് കണക്ഷൻ കൊടുക്കുമ്പോൾ തൊട്ടടുത്തുള്ള ആളുകൾക്ക് ഭയങ്കര ബുദ്ധിമുട്ടാണ്. ആദ്യം തന്നെ ഈ ടവർ വന്നതുകൊണ്ട് ഒരുപാട് വീട്ടുകാർക്ക് തലവേദനയും മറ്റുള്ള കാര്യങ്ങളും ബുദ്ധിമുട്ടാണ് അനുഭവിക്കുന്നത്. അതുകൊണ്ട് ഇത് ഈ ഓൾറെഡി പവർ കൂട്ടിയാൽ വലിയ ബുദ്ധിമുട്ടാണ് ഉണ്ടാകാൻ പോകുന്നത്. ഇത് ഒരുപാട് പരാതി നമ്മളുടെ യൂത്ത് കോൺഗ്രസ് മഞ്ചേശ്വരം മണ്ഡലം യൂത്ത് കോൺഗ്രസ് പ്രസിഡന്റ് സക്കറിയ സാലിമാർ അടക്കം സാമൂഹിക പ്രവർത്തകന്മാർ എല്ലാവരും ഇതിനെ എതിർ പ്രകടിപ്പിച്ചിട്ടുണ്ട്. ഇത് കേബലിടാൻ വേണ്ടി പോകുന്നെങ്കിൽ നിരാഹാര സമരം ഇരിക്കാനാണ് നാട്ടുകാരുടെ ഉദ്ദേശം. അതുകൊണ്ട് ബന്ധപ്പെട്ട അധികാരികൾ ഇത് ടവറിലേക്ക് കൊടുക്കുന്ന കണക്ഷൻ